ಕರ್ನಾಟಕ ಸರ್ಕಾರದ ಆದೇಶದಂತೆ ರಾಷ್ಟ್ರೀಯ ಐಕ್ಯತಾ ಸಪ್ತಾಹವನ್ನು ಕರ್ನಾಟಕ ರಾಜ್ಯ ಮೀಸಲು ಪೊಲೀಸ್ ಅಸೈಗುಳಿ ಮಂಗಳೂರು ಘಟಕದಲ್ಲಿ ಆಚರಿಸಲಾಯಿತು. ರಾಷ್ಟ್ರದ ಸ್ವಾತಂತ್ರ್ಯ ಹಾಗೂ ಐಕ್ಯತೆಯನ್ನು ಬಲಪಡಿಸಲು ದೇಶದಲ್ಲಿ ಹೆಚ್ಚುತ್ತಿರುವ ಹಿಂಸಾಚಾರ ಮತ್ತು ಕೋಮು ದ್ವೇಷವನ್ನು ತಡೆಗಟ್ಟುವುದಕ್ಕಾಗಿ ರಾಷ್ಟ್ರೀಯ ಐಕ್ಯತಾ ಸಪ್ತಾಹದ ಅಂಗವಾಗಿ ಪ್ರಮಾಣ ವಚನವನ್ನು ಜನಾರ್ದನ್ ಆರ್ ಕಮಾಂಡೆಂಟ್ ಅವರು ಘಟಕದ ಎಲ್ಲಾ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯವರಿಗೆ ಬೋಧಿಸಿದರು. ಅಲ್ಪಸಂಖ್ಯಾತರ ಕಲ್ಯಾಣ ನಿಧಿಯನ್ನ ಆಯೋಜಿಸಲಾಯಿತು. ಮಂಗಳೂರು ವಿಶ್ವವಿದ್ಯಾನಿಲಯದ ಪ್ರೊಫೆಸರ್ ವಿನಯ್ ರಜತ್ ಅಲ್ಪಸಂಖ್ಯಾತರ ಅಭಿವೃದ್ಧಿಗಾಗಿ ರೂಪಿಸಿರುವ ಕಾರ್ಯಕ್ರಮಗಳ ಬಗ್ಗೆ ಹಾಗೂ ಕೋಮುಗಲಭೆ ಪೀಡಿತ ಪ್ರದೇಶಗಳಲ್ಲಿ ಭಾತೃತ್ವ ಭಾವನೆಯನ್ನ ಬೆಳೆಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ನವೆಂಬರ್ 21ರಂದು ಭಾಷಾ ಸೌಹಾರ್ದತಾ ದಿನವನ್ನಾಗಿ ಆಚರಿಸಲಾಯಿತು. ಎಸ್ಬಿಪಿ ಕನ್ನಡ ಅಧ್ಯಯನ ಸಂಸ್ಥೆಯ ಡಾ ಧನಂಜಯ ಕುಂಬ್ಳೆ ಅವರು ಮಾತನಾಡಿ, ಭಾರತ ದೇಶದಲ್ಲಿ ಭಾಷಾವಾರು ಪ್ರಾಂತ್ಯವನ್ನ ವಿಂಗಡಿಸಲಾಗಿದೆ. ಭಾಷೆಯಿಂದ ಪ್ರೀತಿಸಬಹುದು ಹಾಗೂ ದ್ವೇಷವನ್ನ ಸಾಧಿಸಬಹುದು ಎಂಬುದಾಗಿ ಹೇಳಿದರು. ನವೆಂಬರ್ 22ರಂದು ದುರ್ಬಲ ವರ್ಗಗಳ ದಿನವನ್ನಾಗಿ ಆಚರಿಸಲಾಯಿತು. ಮಂಗಳೂರು ಮೀನುಗಾರಿಕಾ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಶಿವಕುಮಾರ್ ಮಗದ ಅವರು ಭೂಹೀನ ಕೃಷಿ ಕಾರ್ಮಿಕರಿಗೆ ಹೆಚ್ಚುವರಿ ಜಮೀನು ಮಂಜೂರಾತಿ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ದುರ್ಬಲ ವರ್ಗಗಳ ಅಭಿವೃದ್ಧಿಗೆ ಸರ್ಕಾರದ ವಿಶೇಷ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿಯನ್ನ ನೀಡಿದರು. ಇನ್ನು ನವೆಂಬರ್ 23ರಂದು ಸಾಂಸ್ಕೃತಿಕ ಏಕತಾ ದಿನವನ್ನಾಗಿ ಆಚರಿಸಲಾಯಿತು. ಐಕ್ಯತೆಯ ವಿಷಯದ ಕುರಿತು ವಿವಿಧ ಬಗೆಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಪೊಲೀಸ್ ಸಿಬ್ಬಂದಿಯವರಿಂದ ಆಯೋಜಿಸಲಾಯಿತು. ನವೆಂಬರ್ 24ರಂದು ಮಹಿಳಾ ದಿನವನ್ನು ಆಯೋಜಿಸಿ ಘಟಕದ ಸಮಾಲೋಚಕಿಯವರಾದ ಮಾಲತಿಯವರು ಭಾರತೀಯ ಸಮಾಜದಲ್ಲೇ ಮಹಿಳೆಯರ ಪ್ರಾಮುಖ್ಯತೆಯ ಪಾತ್ರ ಹಾಗೂ ಇಂದಿನ ಸಮಾಜದಲ್ಲಿ ಮಹಿಳೆಯರ ಸವಲತ್ತುಗಳ ಬಗ್ಗೆ ಮಾಹಿತಿಯನ್ನ ನೀಡಿದರು. ಇಂದು ಪರಿಸರ ರಕ್ಷಣಾ ದಿನವನ್ನ ಆಚರಿಸಲಾಯಿತು. ಘಟಕದ ಅಧಿಕಾರಿ ಮತ್ತು ಸಿಬ್ಬಂದಿಯವರಿಗೆ ಪರಿಸರದ ಬಗ್ಗೆ ಕಾಡು ಬೆಳೆಸಿ ನಾಡು ಉಳಿಸಿ ಎಂಬ ಬಗ್ಗೆ ವ್ಯಾಖ್ಯಾನವನ್ನ ತಿಳಿಸಲಾಯಿತು. ಸಮಾರಂಭದಲ್ಲಿ ಕಮಾಂಡೆಂಟ್ ಜನಾರ್ದನ್ ಆರ್, ಸಹಾಯಕ ಕಮಾಂಡೆಂಟ್ಗಳಾದ ಶರತ್ ಎಂಎ, ಹೇಮಕುಮಾರ್ ಪಿ, ಮಹದೇವ ಸ್ವಾಮಿ ಎಸ್, ರಾಜು ಹಾಗೂ ಇನ್ಸ್ಪೆಕ್ಟರ್ಗಳಾದ ಗಣೇಶ್ ನಾಯ್ಕ್, ಸಹಾಯಕ ಆಡಳಿತಾಧಿಕಾರಿ ಶರತ್, ಸಬ್ ಇನ್ಸ್ಪೆಕ್ಟರ್ಗಳಾದ ಅವಿನಾಶ್, ಮುರಳಿ ಎಚ್ಆರ್, ಬಸವರಾಜ್ ಎಸ್ ಹಾಗೂ ಘಟಕದ ಅಧಿಕಾರಿ ಮತ್ತು ಸಿಬ್ಬಂದಿಯವರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್ 24/7 ಮಂಗಳೂರು.